तो कपल्स कुलदीप पे रहता ये मैं कर लेता हूँ तब तक आप ड्रीम 11 पे टीम बना लो ನೀವೇನು ಗೊತ್ತಾ, ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ, KL ರಾಹುಲ್ ಇವ್ರು ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ ಅವ್ರನ್ನ ಇಷ್ಟಪಡೋದಕ್ಕೂ, ಅವ್ರು ಕ್ರಿಕೆಟ್ ಚೆನ್ನಾಗಿ ಆಡ್ತಾರೆ ಅಂತ ಅವ್ರನ್ನ ಇಷ್ಟಪಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದಾರೆ ಅಂತ ಅವ್ರನ್ನ ಇಷ್ಟಪಟ್ಟರೆ ನಾಳೆ ಅವರು ಕ್ರಿಕೆಟ್ ಬಿಟ್ಟು ಮರ್ಕೋತಿ ಆಡಿದ್ರೆ ನೀವು ಮರ್ಕೋತಿ ನೋಡೋಕ್ಕೆ ಶುರು ಮಾಡ್ತೀರಾ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನ್ಯಾನಿ ಮನುಷ್ಯ. ಸೊ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ ಆಗಿದೆ. ಮತ್ತು ಕೊತ್ತಲಿಂಗೆ ಬ್ಯಾಟಲ್ಲಿ ಕ್ರಿಕೆಟ್ ಆಡೋಣ. ಇವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಇವನು ಕೊತ್ತಲಿಂಗೆ ಬ್ಯಾಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅದಕ್ಕೆ ಇವನ್ನ ಕರೆದಿದ್ದು ಇವತ್ತು. ಕೊತ್ತಲಿಂಗೆ ಬ್ಯಾಟ್ನ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ, ಆದರೆ ನಾವಿಲ್ಲಿ ಇದನ್ನ ಕೊತ್ತಲಿಂಗೆ ಬ್ಯಾಟ್ ಅಂತಲೇ ಕರೆಯೋದು. ಈಗ ನಮ್ಮ ಹುಡುಗ ಬ್ಯಾಟ್ ತಯಾರು ಮಾಡ್ತಾ ಇದ್ದಾನೆ. ಸಿಂಪಲ್, ಇದಕ್ಕೆ ದೊಡ್ಡ ಖರ್ಚೇನಿಲ್ಲ. ಝೀರೋ ಬಜೆಟಲ್ಲಿ ಆಗ್ತದೆ ನಮ್ಮ ಕ್ರಿಕೆಟ್ ಬ್ಯಾಟ್. ನಮಗೆ ಆವಾಗಿನ MRF ಬ್ಯಾಟ್ ಎಲ್ಲ ಇದೇ ಆಗ್ತಿತ್ತು. ಕೈ ಒಂಚೂರು ಮಲ್ಲ ಮನ್ಪಿಯ ನಾವು ಒಟ್ಟರಸೆ ಕಟ್ಪೋರ್ಚಿ ಲಿಮಿಟೆಡ್ ಪುಣೆ ಅಂದರೆ ಮಾಡಲ್ಲ ಬೂರ್ಜಿ. ಕೈ ಚೂರು ಮಲ್ಲ ಅನ್ಪೆ ಇಂಚೂರು ನಾನು ಅನ್ಪೆ ನಿಮಿಷ. ಕೊತ್ತಲಿಂಗೆ ಬ್ಯಾಟಲ್ಲಿ ಆಡೋ ಖುಷಿ ಬೇರೆ ಬ್ಯಾಟಲ್ಲಿ ಸಿಗುತ್ತೆ ಅಂತ ನನ್ನಿಂದ ನಂಬೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೊತ್ತಲಿಂಗೆಯಲ್ಲಿ ಬ್ಯಾಟ್ ಮಾಡಿ ಅದರಲ್ಲಿ MRF ಲೋಗೋ ಮಾಡಿಲ್ಲ ಅಂದರೆ ಆ ಬ್ಯಾಟಿಗೆ ಮರ್ಯಾದೆನೇ ಇರಲ್ಲ. ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಸ್ಟಂಪ್ ನಮ್ಮದು. ಕಡಿಮೆ ಜನ ಇದ್ದರೆ ನಾವು ನಂಬರ್ ಹಾಕ್ಬಿಟ್ಟು ಆಡೋದು. ಅದೇ ತುಂಬ ಜನ ಇದ್ದರೆ ಟೀಮ್ ಹಂಗೆ ಆಡ್ತೀವಿ. ಇವಾಗ ನಮ್ಮದು ಏನು ಜನ ಬ್ಯಾಟ್ ಲಕ್ಕಿ ನಂಬರ್ಸ್ ನಂಬರ್ ಆಗ್ತಾ ಇದ್ದಾನೆ. ಆಂಡ್ಯಾ ಫೀಸ್ ಮೊಬೈಲ್ ಬತ್ತಲೆ ಫಸ್ಟ್ ಬ್ಯಾಟಿಂಗ್ ನಂಬರ್ ಸ್ಟಾರ್ಟಿಂಗ್ ಒಂಜಿ ನಂಬರ್ ಬರ್ತೀನಿ. ಇದು ಒಂಜಿ ನಂಬರ್ ರೆಡ್ ಅಂದು ಒಂದೊಂದು ಸಾರಿ ಒಂದು ಪಿಚ್ ಔಟ್ ಇರುತ್ತೆ ಗೇಮಲ್ಲಿ, ಒಂದೊಂದು ಸಾರಿ ಇರಲ್ಲ. ಅಂಡರಮ್ ಒಂದು ಜಮಾನದ ಇಂಟರ್ನ್ಯಾಷನಲ್ ಗ್ರೌಂಡ್ ಇದು ನಮ್ಮದು. ನೋಡಿ, ಇದು ನಾನ್ ಸ್ಟ್ರೈಕ್, ಅದು ಸ್ಟ್ರೈಕ್. ಇದು ಮತ್ತೊಂದು ವಿಷಯ ಇದೆ, ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಯಾರು ಅಂಡರ್ ಆರ್ಮ್ ಮ್ಯಾಚೇ ಆಡಲ್ಲ, ಎಲ್ಲ ಓವರ್ ಆರ್ಮೇ ಆಡೋದು. ಅದೇ ಬ್ಯಾಂಗ್ಳೂರು ಏರಿಯಾಗಲ್ಲ ಗೊತ್ತಿದ್ದದ ಗೊಬ್ಬರ ಅಂಡರ್ ಆರ್ಮ್ ಡ್ರೀಮ್ 11 ಆ್ಯಡ್ ತೂತಾರ. ಹಾಂ, ಆ ಆ್ಯಡ್ ನಮ್ಮ ತಣ್ಣೀರ್ಬಾವಿ ಬೀಚ್ ಟ್ರೈ ಮಾಡ್ಬೋಡು. तो कपल्स कुलदीप पे रहता ये मैं कर लेता हूँ तब तक आप ड्रीम 11 पे टीम बना लो. समझ रहे हो ना? तान ने बल्लेबाजी का फैसला किया जिसका हम सबको था बड़ी बेसब्री से इंतजार. वो घड़ी अब आ गई. दोनों टीम तैयार हैं, एक्साइटेड हम हैं और मजबूत कॉन्टेस्ट की है उम्मीद, क्योंकि बोथ साइड्स आर इक्वली मैच्ड. The big screen's giving him out. ಯಾನದ ರಡ್ಡು ಅಲ್ಲೊಂದು ಗೋಡೆ ಕಾಣಿಸ್ತಿದೆ ಅಲ್ಲ, ಅದಕ್ಕಿಂತ ಮೇಲೆ ಹೊಡೆದ್ರೆ ಔಟ್. 5th ಸ್ಟ್ಯಾಂಡರ್ಡ್ವರೆಗೂ 6 ಇತ್ತು. ಆಮೇಲೆ ಕಮಿಟಿ ಜೊತೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ವಿ ಔಟ್ ಅಂತ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಹೊಡಿತಿದ್ರು. ಹಾಂ, ಸೊ ಮೇಲೆ ಹೊಡೆದ್ರೆ ಬ್ಯಾಟ್ಸ್ ಯಾರು ಹೊಡೆದು ಅವನೇ ಹೋಗಿ ತರಬೇಕು. ಔಟ್ ಸಹ ಇದೆ. ಬಾನ್ बदलाव करने की है कोशिश. फास्ट बॉलर को बुलाया गया है. बढ़िया गेंद, कोई रन नहीं. वैक 6 नहीं 8 नहीं 10 रन दीजिए इस शॉट को. इतनी दूर गई है गेंद, एकदम स्लॉट में और पार्क किया पार्किंग लॉट में. ಇವನ್ ಔಟ್ ಆಯ್ತಾ? ಇವನಿಗೆ ಭಾರಿ ಚರ್ಪುಂಟು ಬೋಲಿ ಮಗನಿಗೆ.
big screen's giving him out. छह रन, ये चौका नहीं संदेश है, चौके से की शुरुआत है। मैसिव है, नो फ्लाइंग जोन घोषित कर दीजिए इस मैदान को, क्योंकि गेंद गई एक बार फिर हवा में। Taken one glove off, so in case it's a matter of throwing, he's got that right glove off, so he's only got the left glove. Here we go, last ball to the outside, he's running through, could be run out. Is he run out or is he in? We'll go upstairs. Some good work from Downey, he thinks he's got him. Bear with me, gentlemen. Decision pending. Shot to MS Dhoni. Doesn't matter whether the fine leg is behind or not, he'll put it in the stands. Now they've got to push for two. Who's going to cover the keeper stance? They're going to go. Going to get up there. Directed. Is this the World Cup? It's Martin Gupta. Is this the final? Unbelievable. Thank you, Kevin. I've made my decision. ಇವನ್ ಔಟ್ ಆಯ್ತಾ? ಇವನು ಭಾರಿ careful ಉಂಟು ಗೋಲಿ ಬಿಡು. The big screen's giving him out. स्लैम, ये गेंद गई है दूर, कोसों दूर, देकर जाएगी 6 रन। विकेट अपने शॉट से निराश जरूर है, क्योंकि पकड़ा गया है कैच। नया खिलाड़ी मैदान पर, अब कोशिश करनी है इनको कि अंत तक जमे रहें और टीम को ले जाएं सेफ्टी तक। ಕ್ಯಾನ್ಸಲ್ ಕಂಟ್ರೋಲ್ ನೆಲಕ್ಕೆ ಇಜ್ಜಿ ಮಾರೆ ಅವ್ ಚೀಟಿಂಗ್ ಬಿಟ್ಟು ಬಿಟ್ಟು ಮಾಡ್ರಿ ಅಂತ ಸ್ಲೋ ಮೀಡಿಯಂ ಮತ್ತೆ ನೆಲಕ್ಕೆ ಮಾಡಿ ನೆಲಕ್ಕೆ ಮಾಡ್ದೆ ಅವ್ ಚೀಟಿಂಗ್ ಮಾರೆ ನೆಲಕ್ಕೆ ಮಾಡಿ ನೆಲಕ್ಕೆ ಇಜ್ಜಿ ಮಾರೆ ನೆಲಕ್ಕೆ ಮಾಡೋಲಿ ನೆಲಕ್ಕೆ ಇಜ್ಜಿ ಮಾರೆ ನೆಲಕ್ಕೆ ಅಭಿಸಾಡಿಗೆ ಟಚ್ ಆಗಿ ಔಟ್ ಮಾರೆ ಓ ಮಾರೆ ಕಾದನ ಮಾಡ್ತೀನಿ ಪರಿಯಾಳಿ ಮೊಂಡಲಿ ಮುಜ್ಜನ ಪಾಲನೆ ಓಯ್ ನೋಡು ಸೊನ್ನೆ ತರನ್ನಿ ವೈಟ್ ಏ ಕ್ಲೀನ್ ವೈಟ್ ಏ ನೋ ವೈಟ್ ಮಾರೆ ಯಾರು ಮೂಳು ಬರ್ತೀನಿಂದ ಯಾರು ಕಾರ್ ನಂಚಿ ಇಂಚು ಬಂದಿ ಬೊಕ್ಕ ಬೋಂಡ ವಿಡಿಯೋ ಕಟ್ಬಿಡ್ತೇವೆ ಬಾಲ್ என்ன பேட்டிங் எக்ஸில் நிறுத்துங்க மாरे ಬರ್ತಾರೆ ಸಂಜಾನ ಹವಾ ಮತ್ತೆ ಹವಾ ಇಂಕ ಬಾರ್ ಬಂಡಿ ಎಬ್ಬೆ ಕಾತ್ ಕ್ಲೀನ್ ಔಟ್ ಮಾರೆ ಕ್ಯಾಚ್ ಮುಂದಿನ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ನಮಗಾಗಿ ಒಂದು ತೆಂಗಿನ ಗಿಡ ವಿ ಶೂಟ್ ಫೋಟೋಗ್ರಫಿಯರ್ ಕಾಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ತೆಂಗಿನ ಗಿಡ ನೆಡಬೇಕಂತಲೇ ಪ್ಲ್ಯಾನಲ್ಲಿದ್ದೆ, ಆದರೆ ಅದನ್ನ ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ನೆಡಬೇಕಾಗುತ್ತೆ, ಅಂದರೆ ಸ್ವಲ್ಪ ಡೀಪಾಗಿ ಡಿಗ್ ಮಾಡಬೇಕಾಗುತ್ತೆ, ಆಮೇಲೆ ತುಂಬ ಎತ್ತರ ಬೆಳೆಯುತ್ತೆ. ಸೊ ಸ್ವಲ್ಪ ಯೋಚನೆ ಮಾಡಿ ನೆಡಬೇಕಾಗುತ್ತೆ. ವಿನಯ್ ಐ ಆಮ್ ರಿಯಲಿ ವೆರಿ ಸಾರಿ, ಆದರೆ ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಸೊ ಇನ್ನೊಂದು ಕಾಮೆಂಟ್ ಇದೆ, ಚಂದ್ರಿಕಾ ರೈ ಅವರು ಕಾಮೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಟ್ರೀ ಅಮೃತಬಲ್ಲಿ ಗಿಡ. ಬನ್ನಿ ತಗೊಂಬ. ಸೊ ಇವತ್ತು ಚಂದ್ರಿಕಾ ರೈಗೋಸ್ಕರ ನಾವು ಅಮೃತಬಲ್ಲಿ ಗಿಡನ ನೆಡೋಣ ಬನ್ನಿ.
ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಗಿಡ ನೆಡಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಯಾ, ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಬಾಯ್, ಜೈ ಹಿಂದ್.